ಪ್ರಾಡಕ್ಟ್ ಚಾಟ್ಸ್ ಅಂಡ್ ಮಾಮ್ಸ್ ಪ್ರಾಡಕ್ಟ್ ಬಂದಿರೋ ಉದ್ದೇಶ ಏನಂತಂದ್ರೆ ನಮಗೂ ಈ ಮೈದಾ ತಿಂದ್ರೆ ಏನ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ನಾವು ತಿಂದಾಗ ಏನ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮಕ್ಕಳು ತಿಂದಾಗ ಏನ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರಿಗೆ ನಾವು ಯೋಚನೆ ಮಾಡಿದ್ವಿ. ಬಟ್ ನೀವು ಈ ಹೊಸ ಪ್ರಾಡಕ್ಟ್ ಅನ್ನೋದು ನಮ್ಗೆ ತುಂಬಾ ಖುಷಿ ಆಯ್ತು. ಪ್ಲಸ್ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ವಿಡಿಯೋಸ್ ನ ಫಾಲೋ ಮಾಡ್ತಾ ಇದ್ರು, ಯಾವ ತರ ಮಕ್ಕಳಿಗೆ ಯಾವ ತರ ತಿನ್ನಿಸಬೇಕು, ಆಮೇಲೆ ಯಾವ ತರ ನೋಡ್ಕೋಬೇಕು, ಈ ತರದೆಲ್ಲ ಸಜೆಷನ್ಸ್ ಕೊಟ್ಟಾಗ ಸೊ ನಮ್ಮ ಮನೆಯವರಿಗೆ ಇಂಟ್ರೆಸ್ಟ್ ಆಗಿ ನಿಮ್ಮ ವಿಡಿಯೋಸ್ ತುಂಬಾ ಫಾಲೋ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಈ ಪ್ರಾಡಕ್ಟ್ ತುಂಬಾ ಖುಷಿಯಾಗಿದೆ, ನಮ್ಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಹೆಂಗಿದೆಯಪ್ಪ? ಬಿಸ್ಕೆಟ್ ಹೆಂಗಿತ್ತು? ಸೂಪರ್ ಆಗಿತ್ತಾ? ಮಕ್ಕಳು ಹೆಲ್ತಿಯಾಗಿ ಇರಬೇಕು ಅಂತಂದ್ರೆ ನೀವು ಆಲ್ಮೋಸ್ಟ್ ಈ ತರ ಫ್ರೂಟ್ಸ್ ಗಳನ್ನ ತಿನ್ಸೋದ್ರಿಂದ ಮಕ್ಕಳು ಹೆಲ್ತಿಯಾಗಿ ಇರ್ತಾರೆ, ಆಕ್ಟಿವ್ ಆಗಿ ಇರ್ತಾರೆ. ಸೊ ಮೈದಾನ ನೀವು ತುಂಬಾ ಅವಾಯ್ಡ್ ಮಾಡಬೇಕು, ಶುಗರ್ ಮೈದಾನ ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಮಕ್ಕಳು ಏಜ್ಗೂ ಸಹ ನಿಮಗೆ ಬೆನಿಫಿಟ್ ಆಗುತ್ತೆ.